ವಿಶ್ವದ ಖ್ಯಾತ ಸಾಮಾಜಿಕ ಜಾಲತಾಣ ಸಂಸ್ಥೆ ಟ್ವಿಟರ್ ಇದೀಗ ಎಲಾನ್ ಮಸ್ಕ್ ಒಡೆತನಕ್ಕೆ ಸೇರಿದೆ. ಬರೋಬ್ಬರಿ 44 ಅಮೆರಿಕನ್ ಬಿಲಿಯನ್ ಡಾಲರ್ ಮೊತ್ತಕ್ಕೆ ಟ್ವಿಟರ್ ಖರೀದಿಸಿರುವ ಮಸ್ಕ್ ಸಂಸ್ಥೆಯಲ್ಲಿ ಭಾರೀ ಬದಲಾವಣೆಗೆ ಮುನ್ನಡೆ ಬರೆದಿದ್ದಾರೆ. ಸಿಇಒ ಆಗಿದ್ದ ಭಾರತೀಯ ಮೂಲದ ಪರಾಗ್ ಅಗರ್ವಾಲ್ ಸೇರಿದಂತೆ ಪ್ರಮುಖ 4 ಉನ್ನತ ಸಿಬ್ಬಂದಿಯನ್ನು ಮಸ್ಕ್ ವಜಾಗೊಳಿಸಿದ್ದಾರೆ. ಆದರೆ ಮಸ್ಕ್ ಖರೀದಿಗೂ ಮೊದಲು ಟ್ವಿಟರ್ ಯಾರ ಒಡೆತನದಲ್ಲಿತ್ತು? ಟ್ವಿಟರ್ನ ಆರಂಭಿಕ ಇತಿಹಾಸವೇನು? ಆ ಕುರಿತು ಇಲ್ಲಿದೆ ಮಾಹಿತಿ. 2006ರಲ್ಲಿ ಆರಂಭಗೊಂಡ ಟ್ವಿಟರ್ ಅತಿ ಶೀಘ್ರದಲ್ಲಿ ಜಗತ್ತಿನಾದ್ಯಂತ ಜನಪ್ರಿಯ ಗಳಿಸಿತು. ಟ್ವಿಟರ್ ಸಹ ಸಂಸ್ಥಾಪಕ ಜಾಕ್ ಡಾರ್ಸೆ ಇದನ್ನು SMS ಆಧಾರಿತ ಸಂವಹನ ವೇದಿಕೆಯನ್ನಾಗಿ ಪ್ರಾರಂಭಿಸಿದರು. ಟ್ವಿಟರ್ ಮೊದಲು ಟ್ವೀಟ್ ಹೆಸರಿನಲ್ಲಿ ಆರಂಭಗೊಂಡಿತ್ತು. ಬಳಿಕ ಸಾಫ್ಟ್ವೇರ್ ಡೆವಲಪ್ಮೆಂಟ್ ನೋ ಗ್ಲಾಸ್ ಅವರು ಅದನ್ನು ಟ್ವಿಟರ್ ಆಗಿ ಬದಲಾವಣೆ ಮಾಡಿದರು. ಮಾರ್ಚ್ 21, 2006ರಂದು ರಾತ್ರಿ 9:50 ಗಂಟೆಗೆ ಜಾಕ್ ಅವರು ಟ್ವಿಟರ್ನಲ್ಲಿ ಮೊದಲ ಸಂದೇಶವನ್ನು ಕಳಿಸಿದ್ದರು. ಅದರಲ್ಲಿ ನನ್ನ ಟ್ವೀಟ್ ಅನ್ನು ಕೇವಲ ಪರೀಕ್ಷೆ ಮಾಡುತ್ತಿದ್ದೆ ಎಂದು ಬರೆದಿದ್ದರು. ಸಂಸ್ಥೆಯ ಅಭಿವೃದ್ಧಿಯ ಹಂತದಲ್ಲಿ ತಂಡದ ಸದಸ್ಯರು ಹಲವಾರು ಬದಲಾವಣೆಗಳನ್ನು ಮಾಡಿದ್ದರು. 2012ರ ಹೊತ್ತಿಗೆ 100 ಮಿಲಿಯನ್ಗಿಂತಲೂ ಹೆಚ್ಚು ಬಳಕೆದಾರರು ದಿನಕ್ಕೆ 340 ಮಿಲಿಯನ್ ಟ್ವಿಟರ್ಗಳನ್ನು ಪೋಸ್ಟ್ ಮಾಡಿದ್ದರು. ಅಂದರೆ ಕೇವಲ 6 ವರ್ಷಗಳಲ್ಲಿ ಟ್ವಿಟರ್ ಭಾರೀ ಜನಪ್ರಿಯತೆ ಗಳಿಸಿತು. ಇಷ್ಟು ಜನಪ್ರಿಯತೆ ಗಳಿಸಿದ ಟ್ವಿಟರ್ ಮುಂದೆ ರಾಜಕೀಯದ ಸುಳಿಯಲ್ಲಿ ಸಿಲುಕಿಕೊಂಡಿತು. ಟ್ವಿಟರ್ ಎಡಪಂಥೀಯ ವಿಚಾರಗಳಿಗೆ ಹೆಚ್ಚು ಮನ್ನಣೆ ನೀಡುತ್ತದೆ ಎಂದು ಕೆಲವರು ವಾದಿಸಿದ್ದರು. ಟ್ವಿಟರ್ ಬಲಪಂಥೀಯತೆಯನ್ನು ಬೆಂಬಲಿಸುತ್ತದೆ ಎಂದು ಮತ್ತೆ ಕೆಲವರು ಆರೋಪಿಸಿದ್ದರು. ಸದ್ಯ ಎಲಾನ್ ಮಸ್ಕ್ ಟ್ವಿಟರ್ ಅನ್ನು ಖರೀದಿಸಿದ್ದು ಟ್ವಿಟರ್ನಲ್ಲಿ ಭಾರೀ ಬದಲಾವಣೆಗಳಾಗುವ ನಿರೀಕ್ಷೆ ಇದೆ. ಆದರೆ ಮಸ್ಕ್ ಅವರ ಟ್ವಿಟರ್ ರಾಜಕೀಯದಿಂದ ಹೊರತಾಗಿರಲಿದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಹೆಚ್ಚಿನ ಸುದ್ದಿ ಮನೋರಂಜನೆಗಾಗಿ ಮ್ಯಾಂಗ್ಳೂರ್ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.